ಪಾವಗಡ ತಾಲೂಕಿನ ವೈಎನ್ ಹೊಸಕೋಟೆ ಹೋಬಳಿಯ ಬಲ್ಲೇನಹಳ್ಳಿ ಗ್ರಾಮದಲ್ಲಿ ಭೀಮಾ ಕೊರೆಂಗಾವ್ ವಿಜಯೋತ್ಸವ ಆಚರಿಸಲಾಯಿತು. ಬಿ ಹೊಸಹಳ್ಳಿಯ ಮಲ್ಲಿಕಾರ್ಜುನ್ ಅವರು ಮಾತನಾಡಿ ಭೀಮಾ ಕೊರೆಂಗಾವ್ ವಿಜಯೋತ್ಸವ ದಿನದ ಮಹತ್ವವನ್ನು ವಿವರಿಸಿದರು. ಈ ಕಾರ್ಯಕ್ರಮದಲ್ಲಿ ಮುಖಂಡರಾದ ಪೃಥ್ವಿರಾಜ್, ರಾಮನಜಮಪ್ಪ, ಆಂಜಯ್ಯ, ರಾಮಪ್ಪ, ಮಾದೇವಪ್ಪ, ನಾಗರಾಜು, ಅಶೋಕ್ ಹಾಗೂ ಇನ್ನಿತರ ಗಣ್ಯರು ಹಾಜರಿದ್ದರು. ವರದಿ ನಂದೀಶ್ ನಾಯ್ಕ. ನಾಯಿ ಕೂಡ ಏನೋ ಎಲ್ಲೋ ಒಂದು ಕಡೆ ಒಂದು ಮೂಲೆಯಲ್ಲಿ ಏನೋ ತನಕ್ಕೆ ಒಂದು ಆಹಾರವನ್ನು ಸೇವಿಸಿ ಅದು ಸ್ವತಂತ್ರವಾಗಿ ಬಾಳ್ತಕ್ಕಂತ ಒಂದು ಜೀವಿ ಆದ್ರೂ ಅದಕ್ಕೈತಿ. ಆದ್ರೆ ನಮಗೆ ನಾವು ಮನುಷ್ಯನಾಗಿ ಹುಟ್ಟಿದ್ವಲ್ಲ, ನಮ್ಮ ಮನುಷ್ಯ ಕೂಡ ಆ ನಾಯಿಗಿಂತ ಕಡೆಯಾಗಿ ನೋಡಿರ್ತಕ್ಕಂಥ ಆ ಸನ್ನಿವೇಶಗಳು, ಆ ಸಂದರ್ಭದ ದಿನಗಳು, ಅದೇ ನಮ್ಗೆ ದುಃಖಕರವಂತ ಸಂಗತಿ. ಅದೇ ನಮ್ಗೆ ದುಃಖವಂತ ಆ ದಿನಗಳು. ಅವನ್ನ ನೆನೆಸ್ಕೊಂಡ್ರೆ ದೇವರಾಣೆಗೂ ಯಾಕಪ್ಪ ನಾವು ಇಷ್ಟೊಂದು ಹೋರಾಟ ಮಾಡ್ತಾ ಇದ್ದೀವಿ, ನಾವು ಮಾನವ ಹಕ್ಕುಗಳಾಗಿ ನಮ್ಗೆ ಯಾಕಪ್ಪ ಈ ಸಮಾನತೆ ಇಲ್ಲ, ಈ ಸ್ವತಂತ್ರತೆ ಇಲ್ಲ, ಈ ಶಿಕ್ಷಣ ಇಲ್ಲ ಅಂತಂದ್ಬಿಟ್ಟು ಆಗಿನ ಯುದ್ಧ ಮಾಡಿದಂತ ಆ ಸಂದರ್ಭದಲ್ಲಿ ಆಗ ಆ ಸಂದರ್ಭದ ವಿಜಯೋತ್ಸವ ಪರವಾಗಿನೇ ನಮ್ಗೆ ಶಿಕ್ಷಣ ಸಿಕ್ಕಿದ್ದು. ಅವತ್ತಿನಿಂದನೇ ಶಿಕ್ಷಣ, ಸಾಮಾಜಿಕ ಸ್ವತಂತ್ರತೆ ಎಲ್ಲವೂ ಕೂಡ ಮಾನವನಿಗೆ ಹಕ್ಕು ಬ್ರಿಟಿಷರು ನಮಗೆ ಕಲ್ಪಿಸಿಕೊಟ್ರಾಗ ಅಂದಿನ ಸಂದರ್ಭದಲ್ಲಿ ಆ ವಿಜಯೋತ್ಸವದ ಸಂದರ್ಭದ ಪರವಾಗಿ ಅಲ್ಲಿನ ಸಿಕ್ಕಂತಹ ಆ ಗುಣಮಟ್ಟದ ಶಿಕ್ಷಣ ಅವತ್ತಿನಿಂದನೇ ಪ್ರಾರಂಭ ಆಯಿತು. ತಾವು ಇನ್ನು ಬಹಳಷ್ಟು ಭೀಮಾ ಕೊರೆ ಬಗ್ಗೆ ಬಹಳ ದುಃಖಕರವಾದಂತ ಸಂಗತಿಗಳು ಇದೆ. ಅದರಲ್ಲಿ ತಿಳ್ಕೋಬೇಕು ನಾವು. ಪ್ರತಿಯೊಬ್ಬರು ತಿಳ್ಕೊಂಡ್ರೆ ಪ್ರತಿಯೊಬ್ಬರು ತಿಳ್ಕೊಂಡ್ರೆ ಪ್ರತಿಯೊಬ್ಬ ಸಮುದಾಯದವರು ಕೂಡ ದುಃಖ ಪಡ್ತಾರೆ. ಓಹೋ, ಈ ರೀತಿ ಇತ್ತ ನಮ್ಮ ಜೀವನ. ನಾನು ಇವಾಗ ಏನಂತಂದ್ರೆ, ನಾನು ಸಪೋಸ್ ಒಂದು ಗೊಲ್ಲ ಸಮಾಜದವನು ಆಗಿದ್ರು ಕೂಡ ನಾನು ಬಹಳ ಹೀನಾಸ್ಥಿತವಾಗಿ ಬಾಳ್ಬೇಕಾಗಿತ್ತು. ನಾನು ಗೊಲ್ಲ ಅಂತಂದ್ಬಿಟ್ಟು ನಾನು ಇವಾಗ ಏನೋ ಸಮಾಜದಲ್ಲಿ ನಾವು ತಲೆ ಎತ್ಕೊಂಡು ಓಡಾಡ್ತಾ ಇದ್ವಿ. ಆದ್ರೆ ಅಂದಿನ ದಿನಗಳಲ್ಲಿ ಈ ರೀತಿ ಇರ್ಲಿಲ್ಲ, ಈ ರೀತಿ ಸಮಾನತೆ ಇರಲಿಲ್ಲ, ಈ ರೀತಿ ಸುವ್ಯವಸ್ಥೆ ಇರಲಿಲ್ಲ, ಈ ರೀತಿ ಗುಣಮಟ್ಟವಾದ ಶಿಕ್ಷಣ ಇರಲಿಲ್ಲ, ಈ ರೀತಿ ಸ್ವತಂತ್ರತೆ ಇರಲಿಲ್ಲ. ಪ್ರತಿಯೊಬ್ಬ ಹಿಂದುಳಿದಿರ್ತಕ್ಕಂಥ ಸಮುದಾಯದವರು ಕೂಡ ತಿಳ್ಕೊಳ್ರಿ, ಇದು ಕೇವಲ ಡಾಕ್ಟರ್ BR ಅಂಬೇಡ್ಕರ್ ಅವರು ಪ್ರತಿಯೊಬ್ಬ ಹಿಂದುಳಿದ ವರ್ಗದಲ್ಲಿ ಏನು ಉಪಜಾತಿಗಳಿದಾವೋ ಎಲ್ರಿಗೂ ಕೂಡ ಸಾಮಾಜಿಕ ನ್ಯಾಯ ಕೊಟ್ಟಿರ್ತಕ್ಕಂಥ ಡಾಕ್ಟರ್ BR ಅಂಬೇಡ್ಕರ್ ಅವರು ಯಾವತ್ತೂ ಕೂಡ ನಾವು ಅವ್ರನ್ನ ಮರಿಬಾರ್ದು. ನಾವು ಮರೆತರೆ ನಾವು ನಮ್ಮನ್ನೇ ಮಾರ್ಕೊಂಡಂಗೆ. ಇದು ಸತ್ಯ. ಮುಂದಿನ ದಿನಗಳಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ಯಾವುದೇ ಕಾರ್ಯಕ್ರಮ ಆಗಿರ್ಬೋದು, ಯಾವುದೇ ಜಾತಿ ಭೇದ ಇಲ್ಲದೆ ಪ್ರತಿಯೊಬ್ಬರು ಕೂಡ ಎಲ್ಲರೂ ಸೇರಿ ಒಂದು ಒಳ್ಳೆಯ ಕಾರ್ಯಕ್ರಮ ರೂಪಿಸಿಕೊಂಡು ಅದನ್ನು ಯಶಸ್ವಿ ಮಾಡಿಕೊಡ್ಬೇಕಂತ ತಮ್ಮೆಲ್ಲರಿಗೂ ಕೂಡ ನಾನು ವಂದಿಸಿ ಈ ಎರಡು ಮಾತುಗಳನ್ನು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮ